50ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವ ಬೀರಿ ಕೊಟ್ಟಕಾರ ಇದರ ಗಣೇಶನ ವಿಗ್ರಹವನ್ನು ನನಗೆ ರಚಿಸಲಿಕ್ಕೆ ಕೊಟ್ಟಿದ್ದೀರಿ. ಅದೇ ರೀತಿ ನಾನು ರಚನೆ ಮಾಡಿದ್ದೇನೆ. ಆ ಮಾಡಿದಂಥ ವಿಘ್ನೇಶನ ಮೂರ್ತಿಯಲ್ಲಿ ನನಗೆ ತಿಳಿದ ಮಟ್ಟಿಗೆ ಮಾಡಿದ್ದೇವೆ. ಅದರಲ್ಲಿ ಯಾವುದೇ ಹೆಚ್ಚು ಕಮ್ಮಿ ಇದ್ದರೂ ಆ ವಿಘ್ನೇಶನೇ ಅದನ್ನು ನಿವಾರಿಸಿ ಈ ಮಾಡಿದಂಥ ಇದರಲ್ಲಿ ಯಾವುದೇ ಕುಂದುಕೊರತೆ ಬಾರದಂತೆ ಎಲ್ಲರಿಗೂ ನಿರ್ವಿಘ್ನವಾಗಿ ನಿರ್ವಹಿಸಬೇಕು. ಈ ಕಾರ್ಯಕ್ರಮವನ್ನು ಕೂಡ ನಾವು ಒಂದು ದಿನದ್ದು ಇದು ಮಾಡಿದ್ದೇವೆ. ಅದರಿಂದ ಅದರನ್ನು ನಾವು ಕೋವಿಡಿಂದಾಗಿ ತೊಂದರೆ ಬಂದಿದೆ. ಹಾಗೆ ಒಂದು ದಿನಕ್ಕೆ ಇದು ಮಾಡಿದ್ದೇವೆ. ಯಾವುದೇ ತೊಂದರೆ ಬಾರದಂತೆ ಆ ವಿಘ್ನೇಶನು ಒಳ್ಳೆ ರೀತಿಯಲ್ಲಿ ನಡೆಯುವ ಹಾಗೆ ಮಾಡಬೇಕು ಅಂತೇಳಿ ಎಲ್ಲರದ್ದು ಪ್ರಾರ್ಥನೆ.
ವಿನಾಯಕನು ಯಾವ ತೊಂದರೆ ಕೊಡೋದು, ಯಾಕಂದರೆ 55ನೇ ವರ್ಷದ ಪರಿಪೂರ್ಣ ಆಯಿತು. ಇಲ್ಲಿ ಬಂದಿರತಕ್ಕಂಥ ಗ್ರಾಚಾರ ದೋಷಗಳೆಲ್ಲ ಪರಿಹಾರ ಆಗಿಕೊಂಡು ಆ ಮಗುವಿಗೆ ದೀರ್ಘಾಯುಷ ಆರೋಗ್ಯವಾಗಿ ಮಾನಸಿಕ ನೆಮ್ಮದಿ ಕೊಡಲಿ. ಅದೇ ರೀತಿಯಾಗಿ ಮಾಡ್ತಕ್ಕಂಥ ವ್ಯವಹಾರ ಕ್ಷೇತ್ರದಲ್ಲಿ ಆ ಮಹಾಗಣಪತಿ ಪೂರ್ಣಾನುಗ್ರಹ ಮಾಡಿಕೊಂಡು ಇಂಥ ಸಿದ್ಧಿವಿನಾಯಕರು ಪ್ರಾರ್ಥನೆ ಮಾಡೋದು, ಅದನ್ನು ಅವರ ಕೈ ಕೊಡಬೇಕು. ನಾಳೆ ಮಧ್ಯಾಹ್ನವನ್ನು ಆ ಮಗು ಕರ್ಕೊಂಡು ಬನ್ನಿ ಪ್ರಸಾದಗಳು.